ನಿಮ್ಮೆಲ್ಲರಿಗೂ ಸಹ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸ್ಮೈಲ್ ಪ್ಲೇಸ್ ವಿತ್ ಮಿರನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಫೈನ್ ಆಗಿದ್ದೇನೆ, ನೀವು ಸಹ ಫೈನ್ ಆಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೇನೆ. ಸೊ ಕುಕ್ಕಿಂಗ್ ಆಗಬೇಕಿತ್ತು, ಎಂತಾದರೂ ಟಿಫಿನಿಗೆಲ್ಲ ರೆಡಿ ಮಾಡಲಿಕ್ಕೆ, ಕೆಲಸಕ್ಕೆ ಹೋಗಲಿಕ್ಕೆ. ನನ್ನ ತಮ್ಮ ಬಂದು ಇದರಲ್ಲಿ ಹೀಗೆ ಮಾಡ್ತಿದ್ದೇನೆ, ಹೀಗೆ. ಸೊ ಕುಕ್ಕಿಂಗ್ ಅದೆಂತೆಲ್ಲ ರಾಗಿ ದೋಸೆ ಮತ್ತೊಂದು ಎಗ್ ಎಂತಾದರೂ ಮಾಡಿ ಟಿಫಿನಿಗೆ ಇಟ್ಕೊಂಡು ಹೋಗುವ ಅಂತೇಳಿ ರೆಡಿ ಮಾಡ್ತಾ ಇದ್ದೇನೆ. ನೋಡು ಅದು ವಿಡಿಯೋದಲ್ಲಿ ಎಂತೆಲ್ಲ ಆಗ್ತದೆ. ಬೆಳಿಗ್ಗೆ 6 ಗಂಟೆ ಕೋಳಿಗಳೆಲ್ಲ ಮೇಯಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಬೇರೆ ಎಂತಾದರೂ ಕೊಡಿ ಅಂತ ಈಗ ನನಗೆ ಕೊಡಿ ಹೇಳುದದು ರಾಜನಂತ. ರಾಜ ರಾಜು ಇನ್ನ ಗೊಬ್ಬರಿಗೆ ಲೆಪ್ಪುನ್ಗೆ ಇನ್ನೊಂದು ಲೆಪ್ಪುನ್ ಹಾಕಿ ಗೊಬ್ಬೊಡ್ಗೆ ಪೋದು ಒಟ್ಟಿಗೆ ಪೋಲಿ ಗೊಬ್ಬಳೆ ನಾವು ಗೊಬ್ಬರ ಬತ್ತಿಜಿದೆಯಾ ಅಂತ ಅದು ಅನ್ಕೊಂಡು ಐ ಗೊಬ್ಬರ ಇಜ್ಜಿಗೆ ನಿನ್ನೊಟ್ಟಿಗೂ ಇಜ್ಜಿಗೆ ಗೊಬ್ಬುಜಿಗೆ ಬರ್ಪುಜಿಗೆ. ಸೊ ನನಗೆ ಇನ್ನೊಂದು ಹೇಳಲಿಕ್ಕಿತ್ತು. ಎಂತ ಹೇಳಿದರೆ, ಅದು ಸಂಜೆ ಆಗುವಾಗ ಒಂದು ಈಗ ನವಂಬರ್ ಡಿಸೆಂಬರ್ ಟೈಮಲ್ಲಿ ಒಂದು ಹೂ ಉಂಟು, ಅದರಿಂದ ಅದು ಪಾಲೆದಲ್ಲಮ್ಮ, ಪಾಲೆದು ಹೂವು ಅದು. ಅದು ಹೂ ಬಿಡ್ತದಲ್ಲ, ಅದು ಚಳಿಗೆ ಅದ್ರದ್ದು ಸ್ಮೆಲ್ಲಿಗೆ ಒಂದು ತಲೆನೋವು ಆಗ್ತದೆ, ಹೇಳಿ ಸುಖ ಇಲ್ಲ, ಅಷ್ಟು ತಲೆನೋವು ಆಗ್ತದೆ ಅಷ್ಟು. ನಿಮಗೆ ಆಗ್ತದೆ ಹಾಗೆ ಯಾರಿಗಾದರೂ? ಮತ್ತೆ ನನಗೆ ಸೆಂಟಿನ ಸಹ ಪರಿಮಾಣ ಆಗೋದಿಲ್ಲ, ಅದು ಬೇರೆ. ಯೂನಿಫಾರ್ಮ್ ಅರ್ಧರಿಗೆ ಅಂದ ಮೆಲ್ಲ ಕಾಣ್ತದ್ದು ಇದಿತ್ತೆರಡ ಹೈಟು ಕುಲ್ದ ಜೈದಾತ ನಿಕ್ ಪೆಟ್ಟು ತಿನ್ಪಿನೇ ಬುದ್ಧಿ ಆತ ಅಲ್ಲ. ನೀನು ಇಷ್ಟ ಇಲ್ಲ ಅಂತ ಯಾಕೆ ಗೊತ್ತುಂಟಾ? ನೀನು ಗಲೀಜು ಮಾಡ್ತೆ, ಅದಕ್ಕೆ ನಿಂಗೆ ಇಷ್ಟು ಚಂದ ಮಾಡಿ ನಾವು ಇಟ್ಟಿದ್ದೇವೆ, ಪೊರ್ಲಲ್ಲಿ ಇರೋದು. ಅದು ಬಿಟ್ಟು ನೀನು ಅಮ್ಮ ಎಲ್ಲರಿಗೆ ಹೇಳುದು ಬೆಕ್ಕು ಸಾಕಬಾರ್ದಂತ. ನಮಗೆ ಇಷ್ಟವೇ ಬೆಕ್ಕು, ಆದರೆ ಇದೊಂದು ಸ್ವಲ್ಪ ಉಂಟಲ್ಲ, ಇದಕ್ಕೆ ಪೋಖ್ರಿ ಜಾಸ್ತಿ ಬುದ್ಧಿ ಉಂಟು, ಗಲೀಜು ಮಾಡುದು. ಕಂಪ್ಲೇಂಟ್ ನಿನ್ನದು. ಒಳ್ಳೆ ಬುದ್ಧಿದ್ ಬೇಕಂದ್ ಮಾತ್ರ ಸಾಕ್ಬೇಕಂತೆ. ಸಮಯ ಎಷ್ಟು ಬೆಕ್ಕಿತ್ತಂತೆ, ಈಗೆದು ಕೆಟ್ಟ ಬುದ್ಧಿದ್ ಬೆಕ್ಕಿರ್ಲಿಲ್ಲ ಅಂತೆ ನಮ್ಮ ಹತ್ರ. ಎಂತ ಮಾಡುದು ನೀನು ಎಂತಕ್ಕೆ ಓಡಿ ಬಂದದ್ದು ನಮ್ಮ ಮನೆಗೆ ಹೇಳು? ಹಿಂಗೆ ಇಷ್ಟು ಚಿಕ್ಕದಿದ್ದಿ, ಒಂದು ಚಿಕ್ಕ ಚಟಲ್ಲ ಅಂತೇಳಿ ಒಂದು ಕುಂಡೆಗೆ ಪೆಟ್ಟು ಬಿಡ್ಲಿಕ್ಕೆ ಸಾಗುದಿಲ್ಲ, ಇಷ್ಟು ಚಿಕ್ಕ ಬಾಬುವಾಗಿ ಇದ್ದಿ. ನಿನ್ನ ನೋಡೋ ಕೊಂಗಾಟ ಆಗ್ತದೆ, ಬುದ್ಧಿ ಎಲ್ಲ ಪುರ್ಕಟ್ ಬುದ್ಧಿ. ಎಂತ ಮಾಡುದು ಈಗ? ಈಗ ಯಾರ್ದಾರ ಮನೆಗೆ ಓಡಿ ಹೋಗ್ತೀಯ? ಡಿಡಿಕ್ಕ ಓಡ್ತೀಯಾ? ನಿಂಗೆ ಪುನಃ ಬಾಚಲಿಕ್ಕೆ ಬಾಚಣಿಗೆ ಬೇಕು. ಮುಖ ಒಂದು ಚಂದ ಇದ್ರೆ ಆಯ್ತಾ, ಬುದ್ಧಿ ಚಂದ ಇರ್ಬೇಕಲ್ಲ. ಎಷ್ಟು ಸತಿ ಹೇಳಿ ಕೊಡುದು ನಿಂಗೆ? ಭಾಷೆ ಇಲ್ಲದವಳು. ನಾಯಿಗೆ ಮಾತ್ರ ಹೊಡಿಲಿಕ್ಕೆ ರಪ್ಪ ಹೋಗ್ತಿ. ವಿಡಿಯೋ ಮಲ್ಪು ಅಂಕಲ್ ಹೆಚ್ಚಿನ ಮಾಡಿ ಚೊರೆ ಪಾಠ ಲಕ್ಕಿಗೆ
ಕೋರಿದ ಕಾರ ಒಂದು ಪೂರ ಕ್ಯಾನ್ಸಲ್ ಅವನು ದಾಲ ಪಾಡು ನಾಟದ ಕನ್ಬೇಕು ಒಂದು ವಿಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ. ಓಕೆ ಗಾಯ್ಸ್, ಟಾಟಾ. ಕೆಲ್ಸಕ್ಕೆ ಹೋಗಿ ಬರ್ತೇನೆ, ಎಲ್ಲ ರೆಡಿಯಾಗಿದೆ, ಮತ್ತೆ ಸಿಕ್ಕುವ ಆಯ್ತಾ. ಆನ್ ದ ವೇ ಡ್ಯೂಟಿಗೆ ಹೋಗುವಾಗ ನಾನು ನನ್ನ ಆಂಟಿಯನ್ನು ಇಲ್ಲಿ ಜಾಗತಿಕ ಭಾನುವಾರ ಶಾಲಾ ದಿನಾಚರಣೆ ಅಂದರೆ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಈ ಪ್ರೋಗ್ರಾಮ್ ಪಾಂಗಳ ಚರ್ಚಲ್ಲಿ ನಡೀತಿತ್ತು. ಹೈವೇಲಿ ಹೋಗುವಾಗ ಎಂಟ್ರೆನ್ಸಲ್ಲಿ ಇಲ್ಲಿಂದ ಟ್ಯಾಬ್ಲೋಸ್ ಎಲ್ಲ ಹೋಗಲಿಕ್ಕೆ ರೆಡಿ ಮಾಡ್ತಾಯಿದ್ರು ಬೆಳಿಗ್ಗೆ ಬೇಗ 7:30 ಅಷ್ಟೊತ್ತಿಗೆ. ಸೊ ಅಲ್ಲಿ ನಾನು ಹೋಗಬೇಕಂತೆಲ್ಲ ಅಂದ್ಕೊಳ್ತಿದ್ದೆ, ಬಟ್ ಡ್ಯೂಟಿ ಇದ್ದ ಕಾರಣ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಹೋಗುವಾಗ ಒಂದು ಚಿಕ್ಕ ವಿಡಿಯೋ ಮಾಡಿದೆ. ಸೊ ನೋಡ್ಬೋದು ನೀವು, ಈ ರೀತಿಯಾಗಿ ಎಂಟ್ರೆನ್ಸ್ ಎಲ್ಲ ಹಾಕಿ ನೀಟಾಗಿ ಟ್ಯಾಬ್ಲೆಟ್ಸ್ ಎಲ್ಲ ರೆಡಿ ಆಗಿತ್ತು. ಇದು CSI ಇಮ್ಯಾನ್ಯುಯಲ್ ಚರ್ಚ್ ಬಾತ್ರೂಮ್ನದ್ದು. ಈ ರೀತಿಯಾಗಿ ಬೇರೆ ಬೇರೆಯವರೆಲ್ಲ ಟ್ಯಾಬ್ಲೋವನ್ನು ಅಲ್ಲಿ ರೆಡಿ ಮಾಡ್ತಾ ಇದ್ರು. ಆದ್ಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಇದನ್ನು ತಗೊಂಡೆ, ಮೊಟ್ಟೆ, ಅದೇ ನೆಲಗಡಲೆ, ಸ್ವಲ್ಪ ರಾಗಿ ದೋಸೆಯನ್ನು ನಾನು ಮಧ್ಯಾಹ್ನದ ಲಂಚಿಗೆ ಉಪಯೋಗಿಸ್ಕೊಂಡೆ. ಅದಾದ ನಂತರ ಸಂಜೆಗೆ ನಮ್ಮ ಮನೆಯಲ್ಲಿ ಪ್ರೇಯರ್ ಇತ್ತು. ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಲೇಟ್ ಆಯಿತು, ಆ ಕಾರಣ ನಾನು ಬೇಕರಿಯಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡೆ. ಪ್ರೇಯರ್ಗೆ ಬೇರೆಯವರು ಹೊರಗಿನಿಂದ ಬರುವ ಕಾರಣ ನಾವೆಂತಾದರೂ ಕೊಡಬೇಕಾಗ್ತದೆ. ಸೊ ಇದು ಆದ ನಂತರ ನಾನು ಮನೆಗೆ ಬಂದೆ. ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರುವಷ್ಟು ಹೊತ್ತಿಗೆ 7 o'clock 15 ನಿಮಿಷ ಬಾಕಿ ಇತ್ತು. ಅದಾದ ನಂತರ ನಾವೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಹೀಗೇ ಮಾತಾಡ್ತಾ ಇರುವಾಗ ಮಾರ್ನಿಂಗ್ ನಾನು ನಿಮಗೆ ತೋರಿಸಿದೆ ಅಲ್ವಾ, ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಪ್ರೋಗ್ರಾಮ್ ಪಾಂಗಾಳ ಚರ್ಚಲ್ಲಿ ಆಗ್ತಾ ಉಂಟಂತ. ಅದರಲ್ಲಿ ವಿನ್ನರ್ಸನ್ನು, ಟ್ಯಾಬ್ಲೋ ವಿನ್ನರ್ಸನ್ನು ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ನಾವು ಪಾದರ್ CSI ಚರ್ಚಿಗೆ ಫಸ್ಟ್ ಪ್ರೈಸ್ ಬರ್ಬೋದು ಅಂತೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಲೈವನ್ನು ನೋಡ್ತಾ ಇದ್ವಿ. ಬಟ್ ಅವರಿಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು. ನಾಟ್ ಬ್ಯಾಡ್, ಕಾಂಗ್ರ್ಯಾಚುಲೇಷನ್ಸ್ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಾದಮೇಲೆ ಅಲ್ಲಿ ಕೆಲವೆಲ್ಲ ಪ್ರೋಗ್ರಾಮ್ಸ್ ಇದು ಲೈವಲ್ಲಿ ಬರ್ತಾಯಿತ್ತು, ಅದನ್ನು ನಾವು ನೋಡ್ತಾ ಇದ್ವಿ. ಈ ಟ್ಯಾಬ್ಲೋಗೆ ಅವರಿಗೆ ಸೆಕೆಂಡ್ ಪ್ರೈಸ್ ಬಂದಿರುವಂಥದ್ದು. ಇದು CSI ಇಮ್ಯಾನ್ಯುಯಲ್ ಚರ್ಚ್ ಪಾದೂರು, ಇದರದ್ದು ಮಕ್ಕಳು ಮಾಡಿದ್ದು ಒಳ್ಳೆಯದಾಗಿತ್ತು ಟ್ಯಾಬ್ಲೋ. ಇದಕ್ಕೆ ಸೆಕೆಂಡ್ ಪ್ರೈಸ್ ಅವರಿಗೆ ಅಲ್ಲಿ ಸಿಕ್ಕಿತ್ತು. ನೀವು ನೋಡ್ಬೋದು ಎಷ್ಟು ಚಂದ ಮಾಡಿದಾರಲ್ಲ ಆ್ಯಕ್ಟ್ ಎಲ್ಲ. ಇಟ್ಸ್ ವೆರಿ ನೈಸ್. ಒಂದು ಜನ ಕನ್ನಡಕ ಮಾಡಂತೂ ಒಂದು ಲೇರ್ 7 ಗಂಟೆಗೆ ಟೆಲಿಕಾಸ್ಟ್ ಆಡು ಪೂರ ತೂಪಿ ಭಯಂಕರ ಮಾರೆ. ಒಂಚೂರು ಡಿಸ್ಕಷನ್ ಒಂದುಂಟು. ಮುಂಬೆ ಪನ್ಪಿ ನೀನು ಹೋಗಿ ಅಲ್ಲ ಅಲ್ಲೇ ಕುತ್ಕೋ ಬರಬೇಡ ಅಂತ ನೀವು ಸಾಗಿನೇ ಹೇಳಿದೆ ಎಂತ ಮರ ಎಲ್ಲ ನೋಡ್ತಿದ್ದೀರಿ, ಭಾರಿ ಖುಷಿ ಅಂತ. ಮಾಡುವೆ ನೀನು ಅಪನೀನು, ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪನೀನು. ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಅಸಾಧ್ಯವಾದದು ಒಂದು. ಆ ತಿಳುವಳಿಕೆ ನಮ್ಮನ್ನು ಏನ್ ಮಾಡ್ತದೆ ಅಂತ ಹೇಳುವಾಗ ಬಿಡುಗಡೆ ಮಾಡ್ತದೆ. ಆ ತಿಳುವಳಿಕೆ ಏನ್ ಮಾಡ್ತದೆ, ನಮ್ಮನ್ನು ಬಿಡುಗಡೆ ಮಾಡ್ತದೆ. ಈ ವಿಷಯ ನಾವು ಕೇಳಿರ್ಬೋದು, ಅಥವಾ ಇನ್ನೂ ಕೂಡ ಕೇಳ್ತಾ ಕೇಳ್ತಾ ಏನಾಗ್ತದೆ, ಅದು ನಮ್ಮನ್ನು ಇನ್ನೂ ಕೂಡ ಮೈಂಡ್ ಫ್ರೆಶ್ ಮಾಡ್ತದೆ. ಮೈಂಡ್ ಅನ್ನು ಫ್ರೆಶ್ ಮಾಡ್ತದೆ. ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, ಅಥವಾ ನಾವು ನೀರೆಲ್ಲ ಮುಗ್ದ ಮೇಲೆ ಲೇಟ್ ಆಗಿತ್ತು. ನಮಗೆ ಪದಾರ್ಥಕ್ಕೆ ಅಂತ ಇರಲಿಲ್ಲ. ಸಂಜೆಗೆ ರಾತ್ರಿಗೆ ನಾನು 8 ಗಂಟೆ ನಂತರ ಹೋಗಿ ಒಂದು 50 rupees ಇದೆ ಮೀನನ್ನು ಹಿಡ್ಕೊಂಡು ಬಂದ್ವಿ. ಅದಾದ ನಂತರ ನಮಗೆ ಫುಡ್ ರೆಡಿ ಆದದ್ದು. ಸೊ ಇದು ಇವತ್ತಿನ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.